ನನ್ನ ಪ್ರೀತಿಯ ಹಾಡು. ಸರಿ. ನಮಸ್ತೆ ವೀಕ್ಷಕರೇ, ಇದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಪ್ರದೀಪ್ ಮೂಡಿಗೆರೆಯವರು. ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನ್ಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮಮರಿ ಸರಿ ಸರಿ ಸದನಿ ಪಮ ಗಮರಿ ಸಾನಂದ ಪರಮಾನಂದ ಪರಮಾನಂದ. ಜೊತೆ ಬಂದ ಸಕಲ ಕುಸಮನಾದ ಮಡದೆಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿ ಸರಿ ಸರಿ ಸದನಿ ಭಮ ಗಮರಿ ಸಾನಂದ ಪರಮಾನಂದ ಪರಮಾನಂದ. ವಂಶದ ಲತೆಯಲ್ಲಿ ವಂಶದ ಸುಮವಾಗಿ ಅರಳುವ ಮಗನಿಂದ ಮಧುರಾನಂದ ಬೆಳೆಯುವ ಶಶಿಯಂತೆ ಮಗನು ಮೆರೆದಾಗ ಎತ್ತವರೊಡಲಲ್ಲಿ ಸ್ವರ್ಗಾನಂದ ದಾನ ಧರ್ಮಗಳ ಬಲದಲ್ಲಿಯೋ ಮಗನು ದಾನ ಧರ್ಮಗಳ ಬಲದಲ್ಲಿಯ ಮಗನು ನೂರು ಕಾಲ ಬಾಳಿದಾಗ ಪುಣ್ಯಾನಂದ ನಾವು ತಂದ ಪುಣ್ಯದಲ್ಲೇ ನಮಗಾನಂದ ನಿಸರಿ ಸರಿಗ ಮಮರಿ ಸರಿ ಸರಿ ಸದನಿ ಪಮ ಗಮರಿ ಸಾನಂದ ಪರಮಾನಂದ 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 ಪರಮಾನಂದ.
ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. Thank you. ಎಸ್, ಇದೊಂದು ಸಂಗೀತದ ಪಯಣ ಹೇಗೆ ಶುರುವಾಯಿತು ನಿಮ್ದು? ಯಾಕೆ ಇದರಲ್ಲಿ ಹೇಗೆ ನಿಮ್ಗೆ ಆಸಕ್ತಿ ಬಂತು ಸಂಗೀತದಲ್ಲಿ? ಮನೆಯಲ್ಲಿ ಯಾರಿಗಾದ್ರೂ ಆಸಕ್ತಿ ಇದೆಯಾ ಹೇಗೆ? ಮನೆಯಲ್ಲಿ ಅಮ್ಮ ಕೂಡ ಸಿಂಗರೇ. ಅಮ್ಮ ಹಾಡ್ತಾರೆ? ಓಕೆ, ನನಗಿಂತ ಚೆನ್ನಾಗಿ ಆಡ್ತಾರೆ ಓ, ಅಮ್ಮ ಮತ್ತೆ ಮಾವ. ಎಲ್ಲ ಫ್ಯಾಮಿಲಿ ಎಲ್ಲ ಸಿಂಗರ್ಸ್ singers ನೀವಾಗಾದ್ರೆ? ಹೌದು. ಓಕೆ, ಹಾಗೆ ಫ್ಯಾಮಿಲಿಯಿಂದಲೇ ನಿಮ್ಗೆ ಬಂದಿದೆ ಅಂತ ಹೇಳ್ಬೋದು. ಹೌದು. ಎಸ್, ನಿಮ್ದು ಗುರುಗಳು ಯಾರು? ಅಂದ್ರೆ ನಿಮ್ಗೆ ಮನೆಯಲ್ಲೇ ನೀವು ಕಲ್ತಿರೋದಾ ಅಥವಾ ಎಲ್ಲಿಯಾದ್ರೂ ಕ್ಲಾಸಸ್ಗೆ ಹೋಗಿ ಕಲ್ತಿದ್ದೀರಾ ಸಂಗೀತವನ್ನು? ನಾನು ಫಸ್ಟ್ ಹಾಸ್ಟೆಲ್ ಅಲ್ಲಿ ಇರುವಾಗ ಎಜುಕೇಶನ್ ಮಾಡ್ತಿರುವಾಗ ಹಾ. ಒಬ್ರು ಮೇಡಮ್ ಇದ್ದಾರೆ. ಮೇಡಮ್ ಹೇಳಿದ್ರು ನನಗೆ, ನೀನು ಓದೋದ್ರಕ್ಕಿಂತ ಸಾಂಗ್ ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆಡ್ತೀಯ ಅಂತ. ಸೊ ಅವಾಗ ನಾನು ಸಾಂಗ್ ನ ಪ್ರಾಕ್ಟೀಸ್ ಮಾಡಿದೆ ನಾನು. ಓಕೆ, ಅವ್ರು ಗುರುತಿಸಿದ್ರು ನಿಮ್ಮಲ್ಲಿ ಇದ್ದ ಹೌದು. ಪ್ರತಿಭೆಯನ್ನ. ಹೌದು. ಸೊ ನಿಮ್ಮಲ್ಲಿ ಒಂದು ಹಾಡುವಂತಹದ್ದು ಒಂದು ಟ್ಯಾಲೆಂಟ್ ಇದೆ ಅನ್ನೋದನ್ನ ಅವ್ರು ನಿಮ್ಗೆ ಗುರುತಿಸಿ ಹೌದು, ಹೇಳಿದ್ರು. ಸೊ ಅದರ ನಂತರ ನೀವು ಅದು ಸಂಗೀತದ ಬಗ್ಗೆ ಜಾಸ್ತಿಯಾಗಿ ಆಸಕ್ತಿಯನ್ನು ಹೌದು. ಕೊಟ್ಟಿದ್ದೀರಾ. ಎಸ್, ಸೌಂದರ್ಯ ಸಮರ ಸೋತವನೇ ಅಮರ, ಸೌಂದರ್ಯ ಸಮರ ಸೋತವನೇ ಅಮರ, ಕಳೆದುಕೊಳ್ಳಲು ಬೇರೇನೂ ಇಲ್ಲ ಎಲ್ಲಿ, ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಪಡೆದುಕೊಳ್ಳಿ. ಅಮಲು ಕಣ್ಣಿಗೆ ಇವಳು ಸದಾ ಸುಂದರ ಗಾಂಧಾರಿ, ಆದ ತಿಳಿದ ಮದನಾರಿ, ಅತಿ ವಿರಹಿ ವ್ಯಾಮೋಹಿ, ಸುಡುತ್ತಿರುವ ಸಾರಂಗಿ, ಮೃದು ಮಧುರ ಮಹಾಕಾಳಿ. ಮುದ್ದೆ ಕೋಳ್ ಮಿಂಚಿನ ಹೆಸರೇನು, ನೂರು ನರಕವ ಕಂಡ ಮುದ್ದು ಚತುರ ಸಖಿಯು, ನಡ್ಡ ನಡು ಬೀದಿಯಲ್ಲಿ ಬೆರೆದಡೆಯ ಹೂ, ಸಿಕ್ಕರು ಸಿಗಳು ಇದ್ದರು ಇರಳು, ಇವಳದೆ ಹಗಲು ಇವಳದೆ ಇರುಳು, ಸೌಂದರ್ಯ ಸಮರ ಸೋತವನೇ ಅಮರ, ಸೌಂದರ್ಯ ಸಮರ ಸೋತವನೇ ಅಮರ, ಕಳೆದುಕೊಳ್ಳಲು ಬೇರೇನೂ ಇಲ್ಲ ಇಲ್ಲಿ, ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಪಡೆದುಕೊಳ್ಳಿ. ಕಾಮನೆಯ ಜೇನಿಗೆ ಕವಣೆ ಬೀಸಿದ ರಮಣಿ, ಮುಗಿಲ ಮಾನ ತೆಗೆದ ಕೊಬ್ಬಿನಿಂದ ಧರಣಿ, ರಸಿಕ ನಿಶರಾತ್ರಿಯ ಕುರುಡು ಬೀದಿ ದೀಪ, ತಾರೆ ಬೆಳಕಿಗೆ ಇವಳ ಹೊಳೆವ ಮೈಯ ಶಾಪ, ಕಣ್ಣು ಕಣ್ಣೆ ತಿಳಿಯೋ ಮಾತ್ಸರ್ಯ ಸೆಳೆಯೋ, ಉಕ್ಕಿ ಉನ್ಮಾದದ ದೇಹ ಮನ್ಮಥನ
ಕೊಳ್ಳಲು ಬೇರೇನೋ ಇಲ್ಲ ಇಲ್ಲಿ ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ ಪಡೆದುಕೊಳ್ಳಿ. ಅದೇ ರೀತಿ ನಿಮ್ಮದು ಈ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೆದಿರೋದು? ವಿದ್ಯಾಭ್ಯಾಸ ಎಲ್ಲ ನಡೆದಿರೋದು ಅಡ್ಯನಡ್ಕ ಅಂತ ಓಕೆ ವಿಟ್ಲ side. ಓಕೆ ಓಕೆ ಇಲ್ಲೇ ಅಲ್ಲೆಲ್ಲ ನೀವು ಕಲ್ತಿರೋದು? ಹೌದು. ಹಾಸ್ಟೆಲ್ ಅಲ್ಲಿ ಇದ್ದೇ ಕಲ್ತಿರೋದು ಹೌದು. ನೀವು? ಓಕೆ. ನಿಮ್ಮ ಊರೆಲ್ಲ? ಊರೆಲ್ಲ ಮೂಡಿಗೆರೆ. ಮೂಡಿಗೆರೆ. ನಿಮ್ಮದೆಲ್ಲ ಫ್ಯಾಮಿಲಿ ಎಲ್ಲ ಇರೋದು ಮೂಡಿಗೆರೆಯಲ್ಲಿ? ಮೂಡಿಗೆರೆ. ಓಕೆ. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಸಿನಿಮಾ ಇದರಲ್ಲಿ ಶೂಟಿಂಗ್ ವರ್ಕ್ ಮಾಡ್ತಿದ್ದೀನಿ. ಓಕೆ, ಶೂಟಿಂಗ್ ಎಲ್ಲ ವರ್ಕಿಂಗ್ ಅಲ್ಲ ಅದ್ರಲ್ಲೆಲ್ಲ ಹೌದು. ಇರ್ತೀರಾ? ಅದನ್ನೇ ನಿಮ್ದು ಪ್ರೊಫೆಷನಲ್ ಆಗಿ ಅದರಲ್ಲೇ ಹೋಗ್ತೀರಾ ಹೌದು, ನೀವು? ಪ್ರೊಫೆಷನಲ್. ಇದೆಲ್ಲ ನೀವು ಪಾರ್ಟ್ ಟೈಮ್ ಆಗಿ ಇದು ಹಾಡ್ಲಿಕ್ಕೆಲ್ಲ ಹೋಗುವಂತದ್ದು? ಓಕೆ. ಹಲವಾರು ಕಡೆ ಹಾಡಿದ್ದೀರಾ, ಹಲವಾರು ಹೌದು, ವೇದಿಕೆಗಳಲ್ಲಿ ತುಂಬಾ ಕಡೆ ಹಾಡಿದ್ದೀರಾ. ಸೊ ಅಂದಾಜೊಂದು ಎಷ್ಟು ವೇದಿಕೆಗಳಲ್ಲಿ ಹಾಡಿರ್ಬೋದು, ಎಷ್ಟು ಪ್ರೋಗ್ರಾಮ್ಗಳನ್ನೆಲ್ಲ ಹಾಡಿರ್ಬೋದು ನೀವು? ಪ್ರೋಗ್ರಾಮ್ ಅಲ್ಲಿ ಒಂದು 20-25 ಅಷ್ಟೇ. ಹಾಡಿದ್ದೀರಾ. ಓಕೆ. ಮತ್ತೆ ಆಲ್ಬಮ್ ಸಾಂಗ್ ಹಾಗೇನಾದ್ರೂ ಮಾಡಿದ್ದೀರಾ? ಆಲ್ಬಮ್ ಸಾಂಗ್ ಒಂದು ಬರ್ತಾ ಇದೆ, ಒಂದು ಸಾಂಗ್ ಹಾ. ಹೊಸದಾಗಿ ಓನ್ ಮ್ಯೂಸಿಕ್ ಮಾಡಿ ರೆಡಿ ಓಕೆ, ಮಾಡಿರೋದು. ನೀವೇ? ನಾನು ವೆಂಕಟೇಶ್ ಅಂತ ನಡೆಸಿರೋದು. ಲಿರಿಕ್ಸ್ ಎಲ್ಲ ಯಾರು ಅವ್ರು ಬರೀತಾರೆ? ವೆಂಕಟೇಶ್ ಬರ್ತಾರೆ. ವೆಂಕಟೇಶ್ ಅವ್ರು ಬರೀತಾರೆ, ನೀವು ಅದಕ್ಕೆ ಹಾಡ್ತೀರಾ? ಹೌದು. ಓಕೆ. ಮತ್ತೆ ಮೊದಲನೇದಾಗಿ ಇದು ಆಲ್ಬಮ್ ಸಾಂಗ್ ಆಗ್ತಿರೋದಾ ಮಾಡ್ತಿರೋದಾ ನೀವು, ಅಥವಾ ಮೊದಲು ಕೂಡ ಮಾಡಿದ್ದೀರಾ ಇಲ್ಲ, ಬೇರೆ? ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದು. ಆಲ್ಬಮ್ ಸಾಂಗು ಈಗ ಫಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ, ಇನ್ನು ಅದು ರಿಲೀಸ್ ಆಗ್ಬೇಕಷ್ಟೇ? ರಿಲೀಸ್ ಆಗ್ಬೇಕು ಅಂದ್ರೆ ರೆಕಾರ್ಡಿಂಗ್ ಆಗ್ಬೇಕು, ಆಲ್ರೆಡಿ ಮ್ಯೂಸಿಕ್ ಎಲ್ಲ ಆಗಿದೆ. ಆಗಿದೆ. ಓಕೆ. ಸೆಟ್ಟಿಂಗ್ಸ್ ಎಲ್ಲ ಆದ್ರೆ ವರ್ಡಿಂಗ್ಸ್ ಎಲ್ಲ ಹಾಕಿದ್ದೀರಾ? ಹೌದು ಇನ್ನು ಹಾಡ್ಬೇಕು ನೀವು ಇದ್ರಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗ್ಬೇಕಷ್ಟೇ? ಹೌದೌದು. ಓಕೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನಷ್ಟು ಆಲ್ಬಮ್ ಸಾಂಗ್ಗಳನ್ನು ಬರಲಿ, ನಿಮ್ಮ ಒಂದು ಧ್ವನಿಯನ್ನು ಆಲ್ಬಮ್ ಸಾಂಗಿಂದ ಕೂಡಲೇ ಜನರು ಕೇಳಿ ಅಂತ ಹೇಳ್ತೇವೆ. ಎಸ್, ಹಾಗೇನೆ ಇದು ನೀವು ಹಾಡು ಅಂತ ಹೇಳಿದ್ರಿ. ನೀವು ಈಗ ಹಾಡಬೇಕಾದ್ರೆ ಯಾವ ರೀತಿಯ ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ತೀರಾ? ನಿಮ್ಮ ನೆಚ್ಚಿನ ಹಾಡು ಯಾವುದು? ಅಂದ್ರೆ ಈ ಕನ್ನಡದ ಸೋನು ನಿಗಮ್ ಅವ್ರದ್ದು ಮತ್ತೆ ಸಂಚಿತ್ ಅವ್ರದ್ದು ನ್ಯೂ ಸಾಂಗ್ಸ್ ಜಾಸ್ತಿ ಹಾಡ್ತೀನಿ. ನ್ಯೂ ಸಾಂಗ್ಗಳನ್ನ ಜಾಸ್ತಿ ಹಾಡ್ತೀರಾ? ಓಕೆ. ನೀವು ಹೆಚ್ಚಾಗಿ ಕನ್ನಡ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ? ಯಾವ ಲ್ಯಾಂಗ್ವೇಜ್ ಅನ್ನು ಜಾಸ್ತಿಯಾಗಿ ಹಾಡ್ತೀರಾ? ಕನ್ನಡನೇ. ಕನ್ನಡ ಜಾಸ್ತಿ ಆಯ್ಕೆ ಮಾಡ್ಕೊಳ್ತೀರಾ? ಮೋಡದ ಒಳಗೆ ಹನಿಗಳ ಬಳಗ
ಸೆಳೆಯುವ ಕಲೆ ನಿನ್ನದು. ಹೇ ಯಾವ ಜನುಮದ ಸಂಗಾತಿ, ಈಗಲೂ ಸಹ ಜೊತೆಗಾತಿ. ಅದ್ಭುತ ಈ ಅತಿಶಯ ನಾ ತಾಳನು. ನಾನು ಪಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲಿ, ನೀನೇ ನನ್ನ ನಾಡಿಯಲಿ ಜೀವ ಎಂದಿಗೂ. ನೀನೇ ನನ್ನ ನಾಡಿಯಲಿ ಜೀವ ಎಂದಿಗೂ. ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿವೆ ಭೂಮಿಗೆ ಬರಲು. ನನ್ನೊಳಗೊಳಗೆ ಒಲವಿನ ಯೋಗ, ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಕಾವ್ಯ ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ. ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಎಂಬಲ. ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಎಂಬಲ. ಎಸ್, ಓಕೆ. ನೀವೊಬ್ರು ಗಾಯಕರು, ಸೊ ನಿಮಗೂ ಕೂಡ ಒಂದು ನೆಚ್ಚಿನ ಗಾಯಕರಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಸಿಂಗರ್ ಯಾರು? ಸೋನು ನಿಗಮ್. ಸೋನು ನಿಗಮ್. ಸೊ ಅವರದೇ ಹಾಡುಗಳನ್ನ ಜಾಸ್ತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ತೀರಾ. ಸೊ ಯಾಕಂದ್ರೆ ಅವ್ರ ಸಾಂಗ್ಸ್ ಅಲ್ಲಿ ಅವ್ರ ಶ್ರುತಿನೇ ಇರೋದು ನಾನು. ಓಕೆ, ಅವರೇ ನಿಮ್ದು ಸ್ಫೂರ್ತಿ ಅಂತ ಹೇಳ್ಬೋದು ನಿಮ್ಗೆ. ಅವ್ರ ಸಾಂಗ್ಸ್ ಆಲ್ಮೋಸ್ಟ್ ಈಸಿ ಆಗ್ತದೆ ಹಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಅದೇ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ. ಎಸ್, ಯಾವ ರೀತಿಯ ಹಾಡುಗಳನ್ನ? ಈಗ ಫಿಲ್ಮ್ ಸಾಂಗ್ ಬಿಟ್ಟು ಬೇರೆ ಯಾವ್ದಾದ್ರು ಹಾಡುಗಳನ್ನ ಹಾಡ್ತೀರಾ ಹೇಗೆ? ಬೇರೆ SPB ಸರ್ದು ಹಾಡ್ತೀನಿ. ಹಾ, ಅದೇ ಫಿಲ್ಮ್ ಸಾಂಗ್ ಬಿಟ್ಟು ಬೇರೆ ಯಾವ್ದಾದ್ರು, ಈಗ ಭಜನೆ ಇರ್ಬೋದು. ಭಜನೆ ಅಂದ್ರೆ ಅಷ್ಟೊಂದು ಟ್ರೈ ಮಾಡ್ಲಿಲ್ಲ ಏನು? ನೀವು ಅದೇ ಫಿಲ್ಮ್ ಸಾಂಗ್ ಅದ್ರಲ್ಲೇ ಹಾಡ್ತಾ ಇದ್ದೀರಾ, ಬೇರೆ ಯಾವ್ದು ಟ್ರೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ? ಭಜನೆ ಇರುವಾಗ ಅದು ಸ್ಟಾರ್ಟಿಂಗ್ ಗಣನಾಯಕ ಸಾಂಗ್ ಬರ್ತದೆ. ಸೊ ಇದನ್ನ ಆಡಿದ್ಮೇಲೆ ಅವರು ನನಗೆ ಪರಿಚಯ ಮಾಡಿಸಿದ್ರು. ಓಕೆ ಓಕೆ. ಹಾ. ನೀವು ಫಸ್ಟ್ ಹಾಡಿದ್ದು ಸಾಂಗ್ ಅದು ಗಣನಾಯಕ? ಹೌದು, ಹಾಸ್ಟೆಲ್ ಅಲ್ಲಿ ಇರುವಾಗ ಟೀಚರ್ ಹಾಡಿದ್ದು ನೀವು ಗಣನಾಯಕ, ಅದು ಸಾಂಗ್ ಹಾಡಿದ್ದು. ಓಕೆ, ಅದ್ರಲ್ಲಿ ನೀವು ಹಾಡಿದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅಂತ ಅವ್ರು ನಿಮ್ಗೆ ಒಂದು ಹೇಳಿದ್ರು, ಒಂದು ಟೀಚರ್ ಹೇಳಿದ್ರು. ಓಕೆ, ಹಾಗಾಗಿ ಭಕ್ತಿಗೀತೆಯಿಂದಲೇ ಸ್ಟಾರ್ಟ್ ಮಾಡಿದ್ದು ನಿಮ್ಮದು ಈ ಒಂದು ಪಯಣವನ್ನು. ಎಸ್, ಗಣಪತಿ ಒಂದು ಭಜನೆಯಿಂದನೇ ಶುರು ಮಾಡಿದ್ರಿ. ವೆರಿ ನೈಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಅದ್ಭುತ ಗಾಯಕರಾಗಿರುವಂತಹ ಪ್ರದೀಪ್ ಇವರ ಜೊತೆ ನಾವು ಮಾತುಕತೆಯನ್ನ ಮಾಡ್ತಾ ಇದ್ವಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು ಚಲಿಸುವ ಚೆಲುವೆ ಒಲಿಸಲು ಬರುವೆ. ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿನ್ ಮುಂದೆ ಚೆಲುವೆ. ನಾ ತೋರಿಸಲೆಂದೇ ತಂದ ಹೃದಯವೇ ಹೊರಟೆ ಹೋಯ್ತಲ್ಲ ನಿನ್ ಮುಂದೆ ಚೆಲುವೆ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ, ನೀ ಬೆಡಗಿ ಕಾಡುವೆ ಕಂತ, ನೀ ಹಡಗಿ ಪಾರೆ ಚೂರು ಹಾಚಿಗೆ. ಹೊಳೆವ ಬಿಸಿಲಿನ ಕೋಲಂತೆ ನೀ ನಡೆವೆ ಕಬ್ಬಿನ ಹಾಲಂತೆ, ನೀ ನುಡಿವೆ ನನ್ನನು ಹೇಗಂತ, ನೀ ತಡೆವೆ ಪಾರೆ ಪೂರ ಈಚೆಗೆ. ಕನಸು ನಿಜವಾದಂತೆ ಕನಸಾಗಿದೆ. ಚಲಿಸುವ ಚೆಲುವೆ ಒಲಿಸಲು ಬರುವೆ.
ಹೆಸರುಗಳ ಗೀಚಿ ನೋಡಿ ಹಳಿಸುವೆನು, ಸನಿಹದಲ್ಲೇ ಸುಳಿಯುವೆನು. ಯಾರೂ ಕಾಣದಲ್ಲಿ ಸೆದೊಳ ಹಿತವಾಗಿ ಹಾರಿಕೊಂಡು ಹಾರಿ ಹೋಗೋಣ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ, ನೀ ಬೆಳಗಿ ಕಾಡುವೆ ಕಂದ, ನೀ ಹಡಗಿ ಪಾರೆ ಚೂರು ಹಾಚೆಗೆ. ಹೊಳೆವ ಬಿಸಿಲಿನ ಕೋಲಂತೆ ನೀ ನಡವೆ ಕಬ್ಬಿನ ಹಾಲಂತೆ, ನೀ ನುಡಿವೆ ನನ್ನನು ಹೇಗಂತ, ನೀ ತಡವೆ ಪಾರೆ ಪೂರ ಈಚೆಗೆ. ಕನಸು ನಿಜವಾದಂತೆ ಕನಸಾಗಿದೆ, ಚಲಿಸುವ ಚೆಲುವೆ ಒಲಿಸಲು ಬರುವೆ. ಕೂತ ಕನಸುಗಳ ಕಾರುಬಾರು ನಡೆಯುತ್ತಿದೆ, ಹೃದಯದಲ್ಲಿ ಅಗಲಿರುಳು. ಜೀವವೇಗ ಗರಿಕಿದರೆ ಮೂಕವಾಗಿ ಚಿಗುರುತ್ತಿದೆ, ಉಸಿರುಗಳು ಬೆರೆತಿರಲು. ಕಣ್ಣಲ್ಲೇ ರೂಪರೇಖೆ ಹಾಕೋಣ, ಜೊತೆಯಾಗಿ ಭಾವಲೋಕ ದೋಚಿಕೊಳ್ಳೋಣ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ, ನೀ ಬೆಳಗಿ ಕಾಡುವೆ ಕಂದ, ನೀ ಹಡಗಿ ಪಾರೆ ಚೂರು ಹಾಚೆಗೆ. ಹೊಳೆವ ಬಿಸಿಲಿನ ಕೋಲಂತೆ ನೀ ನಡವೆ ಕಬ್ಬಿನ ಹಾಲಂತೆ, ನೀ ನುಡಿವೆ ನನ್ನನು ಹೇಗಂತ, ನೀ ತಡವೆ ಪಾರೆ ಪೂರ ಈಚೆಗೆ. ಕನಸು ನಿಜವಾದಂತೆ ಕನಸಾಗಿದೆ, ಚಲಿಸುವ ಚೆಲುವೆ. ಹಾಗೇನೆ ಹಲವಾರು ವೇದಿಕೆಗಳಿಗೆ ಹೋಗಿದ್ದೀರಾ, ಹಲವಾರು ಕಡೆ ಹಾಡುಗಳನ್ನು ಹಾಡಿದ್ದೀರಾ, ಪ್ರೋಗ್ರಾಮ್ಗಳೆಲ್ಲ ಕೊಟ್ಟಿದ್ದೀರಾ. ಸೊ ನೀವೀಗ ಹಾಡ್ಬೇಕಾದ್ರೆ ಎಲ್ಲಿಯಾದ್ರೂ ನಿಮ್ಗೆ ಒಂಥರ ಒನ್ಸ್ ಮೋರ್ ಅಂತ ಹೇಳಿದಂತಹ ಅನುಭವ ಆಗಿದೆಯಾ? ಆಗಿದೆ ಆಗಿದೆ. ಯಾವ ಸಾಂಗಿಗೆ ಆಗಿದೆ? ಈ ಕಾಂತಾರ ಸಾಂಗ್ ಆಡಿದಾಗ, ಕಾಂತಾರ ಮೂವಿದ್ದು. ಹೌದು, ಅವಾಗ ಅವ್ರ ಟೀಮ್ ಮೂಡಿಗೆರೆ ಉತ್ಸವ ಅಂತ ಅಲ್ಲಿ ಬಂದಿದ್ರು. ಸೊ ಅಲ್ಲಿ ಯಾವ ಸಾಂಗಿಗೆ? ಸಿಂಗಾರ ಸಿರಿಯ ಸಾಂಗ್. ಓಕೆ, ಈಗ ನಮಗೋಸ್ಕರ ಒಂದು ವಿದೌಟ್ ಟ್ರ್ಯಾಕ್ ಅದು ಸಾಂಗ್ ಹಾಡ್ಬೋದು, ಒಂದೆರಡು ಲೈನ್. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಹಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸು ಛಾಯೆ, ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ. ಸೂಪರ್. ಇದಕ್ಕೆ ಒನ್ಸ್ ಮೋರ್ ಅಂತೆಲ್ಲ ಹೇಳಿದ್ದಾರೆ. ಎಷ್ಟು ಖುಷಿಯಾಗಿದೆ ಅವಾಗ ಆ ಸಂದರ್ಭದಲ್ಲಿ ನಿಮ್ಗೆ? ತುಂಬಾ ಖುಷಿಯಾಗಿದೆ. ಒನ್ಸ್ ಮೋರ್ ಮತ್ತೆ ಹಾಡಿದ್ದೀರಾ? ಹಾಡ್ಸಿದ್ದಾರೆ ಮತ್ತೆ ಅಂದ್ರೆ ಸ್ವಲ್ಪ ನಾನು ಕೂಡ ಬಿಸಿದ್ದೆ ಆ ಟೈಮಲ್ಲಿ, ನಾನು ರಿಟರ್ನ್ ಆಡಿಲ್ಲ. ಓಕೆ. ಹಾಗೇನೆ ಈಗ ನೀವು ಒಂದು ವೇದಿಕೆಗೆ ಹಾಡ್ಲಿಕ್ಕೆ ಹೋಗ್ತೀರಾ, ಒಂದು ಪ್ರೋಗ್ರಾಮ್ ಅನ್ನು ವಹಿಸ್ಕೊಂಡಿರ್ತೀರಾ. ಸೊ ಅಲ್ಲಿ ಹೋಗಿರ್ಬೇಕಾದ್ರೆ ಆಡಿಯನ್ಸ್ ಯಾವ್ದಾದ್ರು ಒಂದು ಸಾಂಗ್ ಅನ್ನು ಕೊಟ್ಟು ನಿಮ್ಗೆ ಈ ಸಾಂಗ್ ಅನ್ನು ಹಾಡ್ಬೇಕಂತ ಹೇಳಿದ್ರೆ ನೀವು ಅದಕ್ಕೆ ರೆಡಿ ಇರ್ತೀರಾ? ಅಂದ್ರೆ ಇಷ್ಟೇ ನೀವು ಹಾಡುಗಳನ್ನ ಅಂತೇಳಿ ನೀವು ಹಾಡ್ಲಿಕ್ಕೆ ರೆಡಿ ಮಾಡ್ಕೊಂಡು ಹೋಗುದಾ ಹೇಗೆ? ಇಲ್ಲ, ಅವರು ಸೋನಿಯಂ ಸಾಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಕೇಳಿದ್ರೆ ನಾನು ರೆಡಿ ಹಾಡ್ತೀರಿ. ಓಕೆ, ಬೇರೆ ಯಾವ್ದಾದ್ರು ಕೇಳಿದ್ರೆ? ಸಂಜಿತ್ ಅವ್ರದ್ದು ಹಾಡ್ತೀರಾ? ಓಕೆ. ಹಾಗೆ ಬೇರೆ ಸಿಂಗರ್ಸ್ ಕೂಡ ಇರ್ತಾರೆ, ಸೊ ಮ್ಯಾನೇಜ್ ಮಾಡ್ತೀರಾ ಹೇಗೆ? ಓಕೆ.
ಅದೇ ನೀವು ಹೇಳಿದ್ರಿ ಪ್ರೋಗ್ರಾಮ್ಗಳಿಗೆಲ್ಲ ಹೋಗ್ತೀರಾ ಅಂತೇಳಿ. ನೀವು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಇವಾಗ ಲೆಂತ್ ಆಗಿದೆ ಅಂದ್ರೆ ಟ್ರ್ಯಾಕ್ ಅಲ್ಲಿ ಹಾಡುವಂತದ್ದು, ವಿದೌಟ್ ಇದು ಆರ್ಟಿಸ್ಟ್ಗಳು ಯಾರು ಇರುದಿಲ್ಲ ನಿಮ್ಗೆ ಇನ್ಸ್ಟ್ರೂಮೆಂಟಿಗೆ ಎಲ್ಲ. ಸೊ ನೀವು ಟ್ರ್ಯಾಕ್ ಅಲ್ಲಿ ಹಾಡುವಂತದ್ದು, ಮ್ಯಾನ್ಯಲ್ ಆಗಿ ಹಾಡುವಂತದ್ದು ಯಾವುದು ನಿಮ್ಮ ಪ್ರಕಾರ? ಮ್ಯಾನ್ಯಲ್ ಆಗಿ ಹಾಡೋದು ಒಳ್ಳೇದಾ, ಟ್ರ್ಯಾಕ್ ಒಳ್ಳೇದಾ, ಹೇಗೆ ಹೇಳ್ತೀರಾ ನೀವು? ಎರಡು ಒಳ್ಳೇದು. ಸೊ ಬೆಸ್ಟ್ ಯಾವುದು? ಬೆಸ್ಟ್ ಅಂದ್ರೆ ಈ ಜಿ ಕನ್ನಡದಲ್ಲಿ ಇದ್ ಮಾಡ್ತಾರೆ, ಸೊ ಆ ತರ ಮ್ಯಾನ್ಯಲ್ ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳು ಇದ್ದುಕೊಂಡು ಎಲ್ಲ ನೀವು ಎಲ್ಲ ಇದು ಕೀಬೋರ್ಡ್ ಇರ್ಬೋದು ಎಲ್ಲ ನಿಮ್ಮದೆಂತ ಎಲ್ಲ ಬೇಕು ನಿಮ್ಗೆ ಅದನ್ನೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಪ್ರತಿಯೊಬ್ರು ಅವ್ರವ್ರ ಆರ್ಟಿಸ್ಟ್ಗಳೆಲ್ಲ ಪ್ಲೇ ಮಾಡ್ತಾ ನೀವು ಹಾಡುವಂತದ್ದೇ ಬೆಟರ್ ಅಂತ ಹೇಳ್ತೀರಾ? ಹೌದು, ಅಲ್ಲಿ ಏನಾದ್ರೂ ನೀವು ಮಿಸ್ಟೇಕ್ ಆದ್ರೆ ಅವ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಟ್ರ್ಯಾಕ್ ಅಲ್ಲಿ ನಮ್ಮ ಆದ್ರೆ ನಾವು ನಮ್ಮ ಸ್ಟೈಲ್ ಅಲ್ಲಿ ಹಾಡಬಹುದು. ಹೌದು ಡಿಫರೆಂಟ್ ಆಗಿ ಹೌದು ಹೌದು. ಮತ್ತೆ ಟ್ರ್ಯಾಕ್ ಅಲ್ಲಿ ಏನಾಗಿರ್ತದೆ, ಫಿಕ್ಸ್ ಆಗಿರ್ತದೆ. ಒಂಚೂರು ಮಿಸ್ಟೇಕ್ ಆದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಅದಕ್ಕೆ ಅಷ್ಟು ಪ್ರಾಕ್ಟೀಸು ಬೇಕು, ಅಷ್ಟು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು ಅದನ್ನ ನೀವು. ಇಲ್ಲ, ಈ ನ್ಯೂಸ್ 18 ಅಲ್ಲಿ ಆಡಿದೆ ಮೇಡಮ್, ನಮ್ಮ ಶ್ರುತಿ ಅಕ್ಕ ಮತ್ತೆ ಉಮೇಶ್ ಸರ್. ಓಕೆ 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 ಓಕೆ. ಈ ಲವ್ ಮಾಕ್ಟರ್ ಸಿಂಗರ್. ಓಕೆ ಓಕೆ, ಹಾಗೆ. ಸೊ ಅವ್ರು ಕರ್ಕೊಂಡು ಹೋಗಿದ್ರು. ಹೌದಾ, ವೆರಿ ನೈಸ್. ಬೇರೆ ಎಲ್ಲೆಲ್ಲ ಇವಾಗ ಕಾಂಪಿಟೇಷನ್ ಗಳಿಗೆಲ್ಲ ಹೋಗಿದ್ದೀರಾ ನೀವು? ಕಾಂಪಿಟೇಷನ್ ಗಳಿಗೆ ಹೋಗಿದ್ದೀನಿ ಮೇಡಮ್, ತುಂಬಾ ಕಡೆ ಮೋಸನೂ ಆಗಿದೆ. ಅದು ಎಲ್ಲ ಕಡೆ ಇದ್ದದ್ದೇ ಅಲ್ವಾ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಷ್ಟೇ. ಎಲ್ಲದ್ರಲ್ಲೂ ಭಾಗವಹಿಸುವುದು ಮುಖ್ಯ ಅಲ್ವಾ. ಪ್ರೈಸ್ ಸಿಗೋದು ಬಿಡುವುದು ಸೆಕೆಂಡರಿ, ಬಟ್ ನಮ್ಮದು ಒಂದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಲ್ವಾ. ಎಸ್. ಎಲ್ಲಿ ಎಲ್ಲ ಭಾಗವಹಿಸಿದ್ದೀರಾ? ನಾನು ಮೂಡಿಗೆರೆಯಲ್ಲಿ ಮತ್ತೆ ಜಾಸ್ತಿ ಬೆಂಗಳೂರಲ್ಲಿ ಅಲ್ಲ. ಓಕೆ. ಸಾಗರದ ಅಲೆಗೂ ಧಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯಾನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವುದಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂ ಧಣಿವು ಬೆಂಕಿ ಮಳೆಗೆ ಬೆಂದ ಮೇಲೆ ಹೂವು ಹೇಗೆ ತಾನೆ ಕಾಡಬೇಕು ನಗು ಬೇಸರದರಾಟೆಯು ಎದೆಯಲ್ಲಿ ತಿರುಗುವ ಈ ಭೂಮಿ ನೆಂದಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ ಎಲ್ಲೇ ನೋಡು ಹಳೆ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾ ಎಲ್ಲಂದು ಬಯಸಿದರೂ ಇಲ್ಲ ಇಂದು ಈಜುವುದೇಗೆ ಕುದಿಯೋ ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ ಸಾಗರದ ಅಲೆಗೂ ಧಣಿವು
ತಟ್ಟಿ ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟೆನ ಆಸೆಗಳ ಆಕಾಶ ಪಾತಾಳ ಮುಟ್ಟಿದೆ ಈ ದಿನ ಸಾಗರದ ಅಲೆಗೂ ಧಣಿವು ಬೆಂಕಿ ಮಳೆಗೆ ಬೆಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ಓಕೆ, ಬ್ಯಾಂಗ್ಳೂರಿದ್ದು ಕಾಂಟ್ಯಾಕ್ಟ್ ಜಾಸ್ತಿ ಇದೆ ಹೌದು ನಿಮ್ಗೆ. ತುಂಬಾ ಇದೆ. ಯಾಕೆಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಹೌದು. ಹಾಗಾಗಿ ಅಲ್ಲಿದ್ದು ಕಾಂಟ್ಯಾಕ್ಟ್ ಜಾಸ್ತಿ ಇದೆ ಹಾ, ನಿಮ್ಗೆ. ಅಂದ್ರೆ ನಮ್ಮ ಚಾರ್ಲಿ ಸರ್ ಅಂತ ಇದ್ದಾರೆ, ಹಾ ಹಾ ಸೊ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಇದ್ದಾರೆ. ಸೊ ಅವ್ರದ್ದೊಂದು ಸಿನಿಮಾ ಬರ್ತಿದೆ, ಓಕೆ. ಆ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಮೂವಿಯಲ್ಲಿ ಸಾಂಗ್ ಸಾಂಗ್ ಹಾಡ್ಲಿಕ್ಕೆ. ಮೂವಿಯಲ್ಲಿ ಹಾಡ್ಲಿಕ್ಕೆ ಕೊಟ್ಟಿದ್ದಾರೆ. ವೆರಿ ನೈಸ್. ಹಾಗೆ ಇನ್ನು ಬರ್ಬೇಕದು. ಇನ್ನು ಸಾಹಿತ್ಯ ಎಲ್ಲ ರೆಡಿ ಆಗಿದೆ, Ready ನೆಕ್ಸ್ಟ್ ಆಗಿದೆ. ರೆಕಾರ್ಡಿಂಗ್ ಆಗ್ಬೇಕಷ್ಟೇ. ಎಸ್, ವೆರಿ ನೈಸ್. ಎಲ್ಲದಕ್ಕೂ ನಿಜ ಹೇಳ್ಬೇಕಂದ್ರೆ ನಮ್ಮ ಚಾರ್ಲಿ ಸರೇ ನನಗೆ ಗುರುಗಳು ಜಾಸ್ತಿ. ಎಸ್, ಕರೆಕ್ಟ್. ಸಪೋರ್ಟ್ ಮಾಡ್ತಾ ಹೌದು, ಇದ್ದಾರೆ ಹೌದು. ನಿಮ್ಗೆ ಪ್ರತಿಯೊಂದಕ್ಕೂ ಸಂಗೀತದಲ್ಲಿ. ಮತ್ತೆ ಕೆಲವೊಂದು ನನಗೆ ಹೇಳಿದ್ದಾರೆ, ನೀನೊಂದು ಮಟ್ಟ ಕರ್ಕೊಂಡು ಹೋಗಿ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಅಷ್ಟು ಒಂದು ನಿಮ್ಗೆ ಕಾನ್ಫಿಡೆನ್ಸ್ ಆಗಿ ಒಂದು ಧೈರ್ಯ ಕೂಡ ಕೊಟ್ಟಿದ್ದಾರೆ. ಎಲ್ಲಿಯಾದ್ರೂ ಒಂದು ಮಟ್ಟಿಗೆ ಈ ಮ್ಯೂಸಿಕ್ ಇದ್ರಲ್ಲಿ ನಿಮ್ಮನ್ನು. ಅಂದ್ರೆ ನಾನು ಅಂದ್ರೆ ಅವ್ರು ಹೇಳಿದ್ದು ನನಗೆ ನಂತರ ನೀನಾಗ್ಬಾರ್ದು, ನಾನು ತುಂಬಾ ಕಷ್ಟದಿಂದ ಬಂದಿದ್ದೆ, ಸೊ ನೀನ್ ಆತರ ಆಗ್ಬಾರ್ದು ಅಂತ ಹೇಳಿ ನನಗೊಂದು. ಅದೇ ನಿಮ್ಮಲ್ಲಿರುವ ಟ್ಯಾಲೆಂಟ್ ಗೆ ಅವರು ನಿಮ್ಗೆ ಫುಲ್ ಸಪೋರ್ಟ್ ಮಾಡಿ ನಿಮ್ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಹೌದೌದು. ಸೊ ಅಂತದ್ದು ಜನ ಸಿಗೋದು ತುಂಬಾ ಕಮ್ಮಿ, ಯಾಕೆಂದ್ರೆ ನಿಜ. ಒಬ್ರು ಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಅವರನ್ನು ತುಳಿಯೋರೇ ಜಾಸ್ತಿ ಇರುವಾಗ. ತುಂಬಾ ಆಗಿದೆ ಸೊ ಹಾಗಿರುವಾಗ ಇವ್ರು ಸಪೋರ್ಟ್ ಮಾಡಿ ನಿಮ್ಮನ್ನು ಮುಂದೆ ತಕೊಳ್ಳಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅಂತವ್ರು ಸಿಗೋದು ಬಹಳ ಅಪರೂಪ. ಸೊ ನಿಮ್ಗೆ ಸಿಕ್ಕಿದ್ದಾರೆ, ಖುಷಿ ಪಡ್ಬೇಕು. ತುಂಬಾ ಖುಷಿ ಆಯ್ತು ನನಗೆ, ಒಂದು ಇವೆಂಟ್ ಅಲ್ಲಿ ಆಡುವಾಗ ನನಗೆ ಪರಿಚಯ ಆಗಿರೋದು. ಎಸ್, ವೆರಿ ನೈಸ್. ಹಾಗೇನೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿರ್ತೀರ ನೀವು, ಲೈವ್ ಆಗಿ ಹಾಡುವಂಥದ್ದು ಇರ್ಬೋದು, ಅಥವಾ ಸ್ಟಾರ್ ಮೇಕರ್ ಇರ್ಬೋದು, ಅನೇಕ ರೀತಿಯಾದಂತಹ ಆ್ಯಪ್ಗಳು ಬಂದಿದೆ ಸಿಂಗರ್ಸ್ಗಳಿಗೆ. ಸೊ ಇದ್ರ ಬಗ್ಗೆ ನೀವೇನ್ ಮಾತನಾಡ್ತೀರಾ? ಈ ಆ್ಯಪ್ ಬಗ್ಗೆ ನಾನು ಜಾಸ್ತಿ ಸ್ಮ್ಯೂಲ್ ಆ್ಯಪ್ ಅಂತ ಸಿಂಗಿಂಗ್, ಸೊ ಅದ್ರಲ್ಲಿ ಜಾಸ್ತಿ ಸಿಂಗಿಂಗ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಕೆಲವೊಬ್ರಿಗೆ ಹೇಳ್ಕೊಡ್ತೀನಿ, ಸೊ ಕೆಲವೊಬ್ರಿಗೆ ಆಡ್ಲಿಕ್ಕೆ ಗೊತ್ತಿರಲ್ಲ, ಸೊ ಅಂತವ್ರಿಗೆ ಕೆಲವೊಬ್ರಿಗೆ ಹೇಳಿಕೊಡ್ತೀರಾ ನೀವು? ಓಕೆ. ಸೊ ನೀವು ಇದ್ರ ಬಗ್ಗೆ ಅದು ಒಳ್ಳೇದಾ ಹೇಗೆ? ಅದೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಡುವಂಥದ್ದು ಲೈವ್ ಆಗಿ ಒಳ್ಳೇದು. ಎಸ್, ಈ ಒಂದು ಲೈವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಡುವುದಕ್ಕೂ ವೇದಿಕೆಯಲ್ಲಿ ಹಾಡುವುದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಯಾವುದನ್ನು ನೀವು ಜಾಸ್ತಿಯಾಗಿ ಆಯ್ಕೆ ಮಾಡ್ಕೊಳ್ತೀರಾ? ಅದೇ ವೇದಿಕೆನಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಲೈವ್ ಆಗಿ ಹಾಡುವಂತದ್ದ? ಲೈವ್ ಅಲ್ಲಿ ಹಾಡುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ, ವೇದಿಕೆ ಅಲ್ಲ, ವೇದಿಕೆಯಲ್ಲಿ ಹಾಡುವಂತದ್ದಲ್ಲ ನೀವು ಇಷ್ಟಪಡುದು. ವೇದಿಕೆ ಅಂದ್ರೆ ನೀವೀಗ ಒಂದು ಪ್ರೋಗ್ರಾಮ್ಗೆ ಹೋಗಿ ನೀವು ಸ್ಟೇಜ್ ಅಲ್ಲಿ ಹಾಡುವಂತದ್ದು, ಎಲ್ಲರ ಜನಗಳ ಮುಂದೆ ಹಾಡುವಂತದ್ದು. ಇದು ಲೈವ್ ಅಂತ ಆದ್ರೆ ಜನಗಳು ನಿಮ್ಮನ್ನು ಫೇಸ್ ಟು ಫೇಸ್ ನೋಡುದಿಲ್ಲ, ನಿಮ್ಗೆ ಅವ್ರು ಕಾಣುದಿಲ್ಲ, ಬಟ್ ಅವ್ರು ನಿಮ್ಮ ವಿಡಿಯೋವನ್ನು ನೋಡ್ತಾ ಇರ್ತಾರೆ. ಅಂದ್ರೆ ಎರಡೂ ಇಷ್ಟನೇ, ಬಟ್ ನನಗೆ ಯಾವ್ದಾದ್ರು ಓಕೆ. ಓಕೆ, ಎಸ್, ವೆರಿ ನೈಸ್. ಸೊ ಹಾಗೇನೆ ನೀವೊಬ್ರು ಕಲಾವಿದರು. ಸೊ ನೀವೊಬ್ರು ಕಲಾವಿದರಾಗಿ ಇನ್ನೊಬ್ರು ಕಲಾವಿದರಿಗೆ ಈ ಒಂದು ಅವಕಾಶ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಮೇಡಮ್, ಇವಾಗ ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಇವಾಗ ನಾನು ನಿಮ್ಗೆ ಇಲ್ಲೊಂದು ಕಾಲ್ ಮಾಡಿ ಕರೆದೆ, ನಿಮ್ಮ ನಂಬರ್ ಕೊಟ್ರು ಅವರು, ಸತೀಶ್ ಸರ್ ಅವ್ರ ನಂಬರ್ ಕೊಟ್ರು. ಸೊ ಆವಾಗ ನಾನು ನಿಮ್ಗೊಂದು ಕಾಲ್ ಮಾಡಿದೆ, ನೀವು ಈ ಪ್ರೋಗ್ರಾಮ್ಗೆ ನಿಮ್ಮನ್ನ ಇಂಟರ್ವ್ಯೂ ಆಗಿ ಕರೀತಾ ಇದ್ದೇವೆ, ಬರ್ತೀರಾ ಅಂತೇಳಿ. ಸೊ ನೀವು ಟಪ್ಪ ಒಪ್ಕೊಂಡ್ರೆ ಬಂದ್ರಿ. ಸೊ ಅದೇ ಒಂದು ವೇಳೆ ನೀವು ಬರುದಿಲ್ಲ ಹಾಗೇನಾದ್ರು ಅಂದ್ರೆ ನಿಮ್ಗೆ ಅವಕಾಶ ಸಿಕ್ಕಿತ್ತು, ಅದನ್ನು ಉಪಯೋಗಿಸ್ಕೊಂಡ್ರಿ ನೀವು. ಸೊ ಅದೇ ರೀತಿ ಪ್ರತಿಯೊಂದು ಇದೆ ಅಂತಲ್ಲ, ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ತುಂಬಾ ಮುಖ್ಯ. ಅಂದ್ರೆ ಕೆಲವರಿಗೆ ಈಗ ಅವಕಾಶ ಸಿಗ್ತದೆ, ಅದನ್ನು ಬೇಕಾ ಬೇಡವಾ ಅಂತೇಳಿ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಅದನ್ನು ಬೇಡ ಅಂತೇಳಿ ಬಿಟ್ಟು ಬಿಡ್ತಾರೆ. ಸೊ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಅವಕಾಶ ಒಂದು ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕಾ ಬೇಡವಾ? ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ಇನ್ನೊಂದ್ಸಲ ಅವಕಾಶ ನಮ್ಗೆ ಸಿಗುತ್ತಾ ಇಲ್ವಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಸಿಕ್ಕಿದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕಲ್ವಾ? ಎಸ್, ವೆರಿ ನೈಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಅದ್ಭುತ ಗಾಯಕರಾಗಿರುವಂತಹ ಪ್ರದೀಪ್ ಇವರ ಜೊತೆ ನಾವು ಮಾತುಕತೆಯನ್ನ ಮಾಡ್ತಾ ಇದ್ವಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಹಿಮಾದ ಕೈ ಬೆರಳು ತಾಗಿ ಸರಿಯೋ ಕಾಲ ಕೂಡ ಸಮಯೋ ತರನ ಪ್ರೀತಿ ಮಾಡೋ ಹೈದ ಮಜನು ತರ ಹೀಗೆ ತಾನೇ ಪ್ರೇಮ ಸುರಿಸಿದು ಜಗವಾ ಮೆಚ್ಚಿದನು ಅರಸ ಸಿಗೋಬೇಡ ಅಂತಾನೆ ಸರಿಸುತ್ತ ಪರದೆ ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲರಾದೆ ಖುಷಿಯಾಣೆ ಮಾಡು ಪ್ರೇಮೋತ್ಸವನ ಹರಿಯೋ ಮುನ್ನವಾಯ್ತು ಈ ಸಂಭ್ರಮ ಹೀಗೆ ತಾನೇ ಪ್ರೇಮ ಮುಗಿಯದ ಕವನ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ ಸೊ ಹಾಗೆಯೇ ನೀವೊಬ್ಬರು ಈಗ ಗಾಯಕರು. ಸೊ ಹಾಡುಗಳನ್ನ ತಕ್ಷಣ ಬೇರೆ ಬೇರೆ ಆದಂತಹ ಹಾಡುಗಳಿರ್ತದೆ, ವೆರೈಟೀಸ್ ಆಫ್ ಸಾಂಗ್ಸ್ ಇರ್ತದೆ. ಸೊ ಇದರ ಬಗ್ಗೆ ಮಾತನಾಡಬೇಕಂತಂದರೆ ನೀವು ಏನು ಹೇಳ್ತೀರಾ? ಅಂದರೆ ಸಾಂಗಲ್ಲಿ ಬೇರೆ ಬೇರೆ ರೀತಿಯ ಈಗ ಫೋಕ್ ಸಾಂಗ್ಸ್ ಇರ್ಬೋದು, ಭಾವಗೀತೆ ಇರ್ಬೋದು, ಫಿಲ್ಮು, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸಾಂಗ್ಗಳು. ಸೊ ಈಗ ಪ್ರೋಗ್ರಾಮ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಒಂದೇ ರೀತಿಯಾದಂತಹ ಹಾಡುಗಳನ್ನು ಹಾಡುವಂತಹ ಗಾಯಕರನ್ನು ಕರ್ಕೊಂಡು ಹೋಗ್ತೀರಾ? ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಗಾಯಕರನ್ನೆಲ್ಲ? ಅಂದ್ರೆ ಈಗ ನೀವೊಂದು ಪ್ರೋಗ್ರಾಮ್ ತಕೊಂಡಿದ್ದೀರಾ, ನೀವಾಗಿ ಪ್ರೋಗ್ರಾಮ್ ಎಲ್ಲ ತಕೊಳ್ತೀರಾ ಹೇಗೆ? ನೀವು ಬೇರೆಯವರೊಟ್ಟಿಗೆ ಹೋಗ್ತೀರಾ? ನಾನು ಹೋಗಲ್ಲ, ಬೇರೆಯವರ ಜೊತೆ ನೀವು ಗಾಯಕರಾಗಿ ಹೋಗ್ತೀರಾ? ಹೌದೌದು. ಎಸ್, ನಾನು ಕೇಳ್ತಾ ಇರೋದೇನಂದ್ರೆ ಇವಾಗ ಒಂದು ಟೀಮ್ ಅಂತ ಇರುತ್ತೆ. ಸೊ ಆ ಟೀಮ್ ಅಲ್ಲಿ ಯಾವ ರೀತಿಯಾದಂತಹ ಗಾಯಕರನ್ನೆಲ್ಲ ಆಯ್ಕೆ ಮಾಡಿ ತಕೊಳ್ತಾರೆ? ನೀವೀಗ ಹೋಗುವಾಗ ನಿಮ್ಮನ್ನು ಕರೆದಿರ್ತಾರೆ. ಸೊ ನಿಮ್ ಜೊತೆ ಹಾಡುವವರು ಯಾವ ರೀತಿಯಾದ, ಹಾಗೆ ಫೋಕ್ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸಾಂಗ್ ಗಳನ್ನು ಹಾಡುವವರು ಕೂಡ ಇರ್ತಾರೆ ನಿಮ್ ಜೊತೆ, ಹಾಗೆ ಬೇರೆ ಬೇರೆ. ಮತ್ತೆ ನಿಮ್ಗೆ ಈಗ ನೀವು ಹಾಡ್ಬೇಕಾದ್ರೆ ಡ್ಯುಯೆಟ್ ಸಾಂಗ್ ಇರ್ತದೆ. ಸೊ ನಿಮ್ಗೆ ಫಿಮೇಲ್ ವಾಯ್ಸ್ ಕೊಡ್ಲಿಕ್ಕೆ ಅವ್ರ ಜೊತೆ ನಿಮ್ಗೆ ಪ್ರಾಕ್ಟೀಸ್ ಆಗಿರುದಿಲ್ಲ, ಅದು ಹೇಗೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಸ್ಟೇಜ್ ಅಲ್ಲಿ ಅದು ಪ್ರಾಕ್ಟೀಸ್ ಏನಿರುದಿಲ್ಲ ನಿಮ್ಗೆ? ಡೈರೆಕ್ಟ್ ನೀವು ಸ್ಟೇಜ್ ಅಲ್ಲಿ ನೀವು ಈಗ ಹೇಗೆ ನಿಮ್ಮದು ಮೇಲ್ ವಾಯ್ಸ್ ನೀವು ಹಾಡ್ತಾ ಹೋಗ್ತೀರಾ, ಫಿಮೇಲ್ ವಾಯ್ಸ್ ಅವ್ರು ತಗೊಳ್ತಾರೆ? ಅದೇ ಹಾಗೆ. ಓಕೆ, ನೆಕ್ಸ್ಟ್ ಇವಾಗ ನೀವೀಗ ನಿಮ್ಮದೊಂದು ಮೊದಲನೇ ವೇದಿಕೆ ಅಂತ ಇರ್ತದೆ. ನೀವು ಮೊದಲನೇದಾಗಿ ವೇದಿಕೆಗೆ ಹೋಗಿದ್ದು ಯಾವಾಗ? ಬನ್ನೂರಲ್ಲಿ ನಮ್ಮ ಆಲ್ದೂರ್ ಸೈಡ್ ಅಲ್ಲಿ ಇರುವಾಗ ಈ ಭದ್ರಾವತಿ ಟೀಮ್ ಅಂತ, ಸೊ ಅಲ್ಲಿ ನಾನು ಫಸ್ಟ್ ವೇದಿಕೆ ಹತ್ತಿರೋದು. ಸೊ ಎಷ್ಟು ಏಜ್ ಅಲ್ಲಿ ಇದ್ರೆ ಅವಾಗ? ನೀವೊಂದು ಸಣ್ಣದ್ರಲ್ಲಿ ಅಥವಾ ದೊಡ್ಡದಾದ ನಂತರ? ಅವಾಗ ಒಂದು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮದೊಂದು ಮೊದಲನೇ ವೇದಿಕೆ, ನೀವು ವೇದಿಕೆ ಹತ್ತಿರೋದೇ ಅದು ಫಸ್ಟ್ ಟೈಮ್. ಸೊ ಅದು ಅನುಭವ ಹೇಗಿತ್ತು ನಿಮ್ಗೆ?
ಅಂದ್ರೆ ಅವಾಗ್ಲೇ ನಾನು ನೋಡದೆ ಆಡ್ಬಿಟ್ಟೆ, ಅದೇ ಒಂದು ಖುಷಿ. ನೋಡದೆ ಹಾಡ್ಬಿಟ್ಟಿದ್ದೀರಾ. ಬಟ್ ವೇದಿಕೆಗೆ ಹೋಗಿದ್ದೀರಾ, ಹೋಗ್ಬೇಕಾದ್ರೆ ಜನಗಳನ್ನೆಲ್ಲ ನೋಡ್ತಾ ಇದ್ದೀರಾ ಕಣ್ಮುಂದೆ, ಅಷ್ಟು ಜನ, ಅಷ್ಟು ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ. ಸೊ ನಿಮ್ಗೆ ಅದು ಅನುಭವ ಹೇಗಿದೆ, ಹೇಗಾಗಿತ್ತು ಆವಾಗ? ಭಯ ಅಂತ ಅನಿಸಿಲ್ವಾ? ಭಯ ಅನ್ನೋದು ನನಗಿಲ್ಲ ಮೇಡಮ್, ಭಯ ಅನ್ನೋದು ಇಲ್ಲ. ಜನ ಇದ್ದಷ್ಟು ನನಗೆ ಖುಷಿ ಇದೆ. ಓಕೆ, ವೆರಿ ನೈಸ್. ಭಯ ಏನೂ ಆಗ್ಲಿಲ್ಲ ನಿಮ್ಗೆ ವೇದಿಕೆಯಲ್ಲಿ? ಕಲ್ತಿದ್ರೆ ನಮಗೆ ಭಯ ಅನ್ನೋದಿರಲ್ಲ, ಇರೋದಿಲ್ಲ. ಎಸ್, ವೆರಿ ನೈಸ್. ಅಂದ್ರೆ ಕೆಲವರಿಗೆ ಏನಿರ್ತದೆ ಅಂದ್ರೆ ಒಂದು ಸ್ಟೇಜ್ ಭಯ ಅಂತ ಇರ್ತದೆ. ಸ್ಟೇಜಿಗೆ ಹತ್ತಿದ ನಂತರ ನಾರ್ಮಲ್ ಆಗಿ ಮನೆಯಲ್ಲಿ ಹಾಡ್ತಾರೆ ಎಲ್ಲ ಸರಿ, ಬಟ್ ಸ್ಟೇಜಿಗೆ ಹೋದ ನಂತರ ಎಷ್ಟೋ ಜನಗಳು ನಮ್ಮ ನೋಡ್ತಾ ಇರ್ತಾರೆ, ನಾವು ವೇದಿಕೆಯಲ್ಲಿ ಹಾಡ್ಬೇಕು ಅನ್ನುವಂತಹ ಭಯದಲ್ಲಿ ಸ್ವಲ್ಪ ಭಯ ಪಡ್ತಾರೆ ಫಸ್ಟ್ಗೆ, ಮತ್ತೆ ಮತ್ತೆ ಸರಿಯಾಗ್ಬಿಡ್ತದೆ. ಸೊ ಹಾಗೆ ನಿಮ್ಗೆ ಫಸ್ಟ್ ವೇದಿಕೆಯನ್ನು ಭಯ ಅಂತ ಅನಿಸಿಲ್ಲ, ಒಳ್ಳೆ ರೀತಿ ಹಾಡಿ ಬಂದಿದ್ದೀರಾ. ಸೊ ಓಕೆ, ಆ ಫಸ್ಟ್ ಸಾಂಗ್ ಹಾಡಿರುವಂತದ್ದು ಯಾವುದು ನೀವು? ಯಾವ ಸಾಂಗ್? ಆಸೆಗೊಬ್ಬ ಮೀಸೆಗೊಬ್ಬ, ಕೆಣೆ ಕೂತಿದೆ ನಿನ್ನ ಕಣ್ಣೋಟ. ಓಕೆ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ, ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಹೇಳಿ ತಂದ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ, ನಿನ ನಗುವೆ ಬಂಗಾರ ಮೌನಾಲಂಕಾರ, ನಿನ ಅಂದವ ನೋಡಿ ನಾನು ಕವಿಯಾದಲ್ಲ, ಅಂದಕ್ಕೆ ಅಂದ ತಂದ ತಂದನ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ನಮ್ಮೂರ ಶಿಲ್ಪ ನೀನೆ ಕೇಳೆ ಹೋ ಚೆಲುವೆ, ಬೇಲೂರು ಹಳೆ ಬೀಡು ಯಾಕೆ ಹೇಳೆ, ನಮ್ಮೂರ ಬೊಂಬೆ ನೀನೆ ಕೇಳೆ ಹೋ ಚೆಲುವೆ, ರಂಬೆ ಊರ್ವಶಿ ಯಾಕೆ ಹೇಳೆ, ನವಿಲು ಕೂಡ ಮಳೆಗೆ ಕಾಯದೆ ನಿನ ಅಂದ ನೋಡಿ ಕುಣಿತಲ್ಲೆ ಚೆಲುವೆ, ಓ ರಾಜ್ಕುಮಾರಿ ಓ ರಾಜ್ಕುಮಾರಿ, ಊರಿಗೆ ಮೆರುಗು ತಂದಾನೆ, ನಿನ ನಗುವೆ ಬಂಗಾರ ಮೌನಾಲಂಕಾರ, ನಿನ ಅಂದವ ನೋಡಿ ನಾನು ಕವಿಯಾದಲ್ಲ, ಅಂದಕ್ಕೆ ಅಂದ ತಂದ ತಂದನ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ದಡತೇಲಿ ಬಂದ ಅಲೆಗಳು ಹಿಂದೆ ಹೋಗದೆ ಮೈ ಮರೆತಿವೆ ಯಾಕೆ ಹೇಳಿ ಚೆಲುವೆ, ಆಕಾಶದಲ್ಲಿ ನಮ್ಮ ಸೂರ್ಯ ಮುಳುಗದೆ ಮೈ ಮರೆತಿರು ಯಾಕೆ ಹೇಳಿ ಚೆಲುವೆ, ನಿನ್ನ ಅಂದ ಚಂದನೆ ಅದಕ್ಕೆ ಕಾರಣವೋ ಚೆಲುವೆ, ಓ ರಾಜ್ಕುಮಾರಿ ಓ ರಾಜ್ಕುಮಾರಿ, ಊರಿಗೆ ಮೆರುಗು ತಂದಾನೆ,
ನಿನ ನಗುವೆ ಬಂಗಾರ ಮೌನ ಅಲಂಕಾರ ನಿನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದ ತಂದ ತಂದನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ಬಂಗಾರಕ್ಕೆ ಬಂಗಾರದ ಒಡವೆಯಾಗಿ ಹೇಳಿ ತಂದ ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ ನಿನ ನಗುವೆ ಬಂಗಾರ ಮೌನ ಅಲಂಕಾರ ನಿನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದ ತಂದ ತಂದನ. ಅದು ಒಂದು 2 ಲೈನ್ಸ್ ಹಾಡಿ ನೋಡುವ ಈಗ. ಹಾ 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 ಹೋ ಹೋ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾಟ ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇನೀಗ. ವಾವ್, ಸೂಪರ್. ಟ್ರ್ಯಾಕಲ್ಲಿ ಹಾಡಿದ್ದೀರಾ ಇದನ್ನು? ಹೌದು, track ಅಲ್ಲಿ. ಓಕೆ, ವೆರಿ ನೈಸ್. ಓಕೆ, ನಿನ್ನ ತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡವೊಡನೆ ಒಮ್ಮೆ ನಿನ್ನನ್ನೇ ನಡೆಯುವ ಆಸೆಯು ನಾ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾ ಇನ್ನು ಮುಂದೆ ನಿನ್ನ ಗುಲಾಮ ನಿನ್ನ ತನಕ ಸೋನೆಯಲ್ಲಿ ಸಿಕ್ಕಿಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು ಮೊನ ಕನಸಿನಲ್ಲೂ ಬೊಗಸೆ ತುಂಬ ಪ್ರೀತಿ ತಂದಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನೀನು ಇದ್ರೆ ಎಲ್ಲ ಚಂದನೆ ನೀನೇ ನನ್ನ ಪ್ರತಿ ಮುಂಜಾನೆ ನನ್ನ ಮಾತು ನಿಜ ನಿನ್ನನ್ನೇ ಭುಜ ನಿನ್ನ ಭುಜ ತಗುಲಿದರೆ ಪುಳಕ ಒಳಗೊಳಗೆ ಖುಷಿ ಪಡುವೆ ನನ್ನ ಜೀವ ಇರೋ ತನಕ ಮರೆಸುವೆನು ತವಕ ಕೊನೆವರೆಗೂ ಜೊತೆಗಿರುವೆ
ನಿನ್ನ ಸೂಜಿಗಲ್ಲು ಕಣ್ಣೇನೆಂದೆ ನನ್ನೇ ಕೂಗಿದೆ. ಇನ್ನು ಮುಂದೆ ಎಲ್ಲ ನೀನೇನೆ, ಎಲ್ಲ ಜನ್ಮ ನಿನ್ನ ಜೊತೆನೆ. ನಿನ್ನ ಪ್ರೀತಿ ನನ್ನ ಪುಣ್ಯನೇ, ಪ್ರೀತಿಗೂನು ನಾವೇ ಇಷ್ಟನೇ. ಕೊನೆ ತನಕ ಕೊನೆ ತನಕ ಈಗ ಒಂದು ಕಾರ್ಯಕ್ರಮದ ನಾವು ಕೊನೆಯ ಹಂತದಲ್ಲಿ ಇದ್ದೇವೆ. ಸೊ ಎಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ಮಾತನಾಡಿದ್ರಿ, ಈ ಒಂದು ಜರ್ನಿಯ ಬಗ್ಗೆ ನೀವು ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ. ಸೊ ಕಾರ್ಯಕ್ರಮದ ಕೊನೆಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ನೀವು ಒಂದು ಧನ್ಯವಾದ ಹೇಳಬೇಕಿದ್ರೆ, ಏನಾದ್ರೂ ತಿಳಿಸ್ಬೇಕಿದ್ರೆ ಹೇಳ್ಬೋದು. ನಾನು ಫಸ್ಟ್ ಅಂದ್ರೆ ಸತೀಶನ್ ಅವರಿಗೆ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಅವರೇ ನನ್ನ ಕರ್ಸಿ, ಸ್ವಂತ ನನ್ನ ಅಣ್ಣ ತರ ಅವರು. ಓಕೆ. ಸೊ ನನಗೆ ಇಲ್ಲೊಂದು ವೇದಿಕೆ ಮಾಡಿಕೊಟ್ಟಂತ ತುಂಬಾ ಖುಷಿ ಸತೀಶ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಎಸ್, ವೆರಿ ನೈಸ್. ಬೇರೆ ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇದೆಯಾ? ಇಲ್ಲ, ನಿಮ್ಮ ಅವರು ಸರ್ ಇದ್ದಾರಲ್ಲ, ಅವ್ರಿಗೆ ಆಲ್ರೆಡಿ ಹೇಳಿದ್ರಿ ನೀವು? ಯಾಕಂದ್ರೆ ಅವರೇ ನಮ್ಮ ಚಾರ್ಲಿ ಸರ್ ಮತ್ತೆ ವೆಂಕಟೇಶ್ ಸರ್, ಪ್ರತಿಯೊಬ್ರು ನಿಮ್ಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇದ್ದೀರಾ. ಎಸ್, ವೆರಿ ನೈಸ್. ನಮಗೂ ಕೂಡ ಖುಷಿ ಆಯಿತು. ಇಷ್ಟೊತ್ತು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಈ ಒಂದು ಸ್ಟುಡಿಯೋಕ್ಕೆ ಬಂದು ನಿಮ್ಮ ಒಂದು ಅದ್ಭುತವಾದ ಕಂಠದಿಂದ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದೀರಾ, ಜನಗಳಿಗೆ, ನಮ್ಮ ವೀಕ್ಷಕರಿಗೆ ಕೇಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ನಮಗೆ ತಿಳಿಸಿದ್ದೀರಾ. ಸೊ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ಭುತ ಗಾಯಕರಾಗಿರುವಂತಹ ಪ್ರದೀಪ್ ಮೂಡಿಗೆರೆ ಇವರು ಇದ್ರು. ಇವರೊಂದು ಅದ್ಭುತವಾದ ಹಾಡುಗಳನ್ನು ನಾವು ಕೇಳಿದ್ವಿ, ಹಾಗೂ ಇವರ ಸಂಗೀತ ಪಯಣದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮಯ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು